ಇನ್ನು ಬಂಟ್ವಾಳ ಪಾಣೆಮಂಗಳೂರಿನ ಸೇತುವೆಯಿಂದ ನೇತ್ರಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ ನಿಶಾಂತ್ನ ರಕ್ಷಣೆಗೆ ಮುಂದಾದ ಗೂಡಿನ ಬಳಿಯ ಯುವಕರ ಶೌರ್ಯವನ್ನು ಗೌರವಿಸಿ ಕೇಂದ್ರ ಸರ್ಕಾರದಿಂದ ಕೊಡಲಾಗುವಂತಹ ಜೀವನ್ ರಕ್ಷಾ ಪದಕ್ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಅವರನ್ನು ಶಿಫಾರಸು ಮಾಡಬೇಕು ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುಲೈಮಾನ್ ಕಲ್ಲರ್ಪೆ ಆಗ್ರಹ ಮಾಡಿದ್ದಾರೆ. ಬೋಳಂಗಡಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಯುವಕರ ತಂಡ ಈ ಹಿಂದೆಯೂ ಕೂಡ ಹಲವು ಜೀವಗಳನ್ನು ರಕ್ಷಿಸಿದೆ. ಆದರೆ ಸರ್ಕಾರವಾಗಲಿ ಜಿಲ್ಲಾ ತಾಲೂಕು ಆಡಳಿತವಾಗಲಿ ಅವರನ್ನು ಗುರುತಿಸುವಂತಹ ಕಾರ್ಯವನ್ನು ಮಾಡದೇ ಇರೋದು ಬೇಸರದ ವಿಚಾರ. ಇಂತಹ ಸಾಹಸವನ್ನು ಮಾಡುವವರಿಗೆ ಕೇಂದ್ರ ಸರ್ಕಾರವು ಗಣರಾಜ್ಯೋತ್ಸವ ದಿನದಂದು ಪ್ರಶಸ್ತಿಯ ಜೊತೆಗೆ ಗೌರವಧನವನ್ನು ಕೂಡ ನೀಡುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವು ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದರು. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದೆ ಶೋಭಾ ಕರಂದ್ಲಾಜೆ ಹಾಗೂ ಶಾಸಕ ಯುಟಿ ಖಾದರ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ರಾಜಕೀಯದ ಹೇಳಿಕೆಗಳನ್ನು ಕೊಡ್ತಾ ಇದ್ದು ಇದನ್ನ ಪಕ್ಷ ಖಂಡಿಸುತ್ತೆ. ಜನಪ್ರತಿನಿಧಿಗಳ ನೆಲೆಯಲ್ಲಿ ಸಾಹಸಿಗಳಿಗೆ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನ ಇವರು ಮಾಡಬೇಕಿತ್ತು ಎನ್ನುವಂತಹ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದೊಂದು ಮೊದಲ ಬಾರಿ ಅಲ್ಲ ಇಲ್ಲಿ ಈ ತರ ಜೀವ ರಕ್ಷಣೆ ಮಾಡ್ತಾ ಇರುವ ತಂಡ. ಇದಕ್ಕಿಂತ ಮೊದಲು ಹಲವಾರು ಬಾರಿ ನಮ್ಮ ಸತ್ತಾರವರ 2017ರಲ್ಲಿ ಒಂದು ದಿನೇಶ್ ಎಂಬುವರು ಆತರ ಇದ್ದರು, ಅವರನ್ನು ಮೇಲಕ್ಕೆತ್ತಿ ರಕ್ಷಿಸಿದ್ದಾರೆ ಕೂಡ. ಅದೇ ರೀತಿ ಹಲವಾರು ಮಂದಿಯಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ಸರ್ಕಾರ ಇದುವರೆಗೆ ಯಾವುದೇ ಸವಲತ್ತನ್ನು ನೀಡಲಿಲ್ಲ. ಅವರಿಗೆ ಬೇಕಾದಂಥ ಆತ್ಮರಕ್ಷಣೆಗೆ ಬೇಕಾದ ಜಾಕೆಟ್ಗಳನ್ನಾಗಲಿ ಇದುವರೆಗೂ ಯಾವುದು ನೀಡಲಿಲ್ಲ ಅನ್ನೋದು ಅದು ಆಪಾದನೆ ಇದೆ. ಸರ್ಕಾರ ಅವರನ್ನು ಒಂದು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಇಂಥ ಒಂದು ಘಟನೆ ಆದ ಸಂದರ್ಭದಲ್ಲಿ ಮಾತ್ರ ಒಮ್ಮೆ ಅವರ ಮೇಲೆ ಒಂದು ಕನಿಕರ ತೋರಿಸುವ ರೀತಿಯಲ್ಲಿ ಮಾಡ್ತದೆ, ಎಲ್ಲರಿಂದ ಸನ್ಮಾನ ಬರ್ತಾ ಇದೆ. ಆದರೆ ಇಲ್ಲಿ ಅವರಿಗೆ ಯಾವುದೇ ಈ ಪ್ರಾಕೃತಿಕ ವಿಪತ್ತಿನಿಂದ ಸಿಕ್ಕುವಂತಹ ಈ ಜೀವನ ರಕ್ಷಕ್ ಪದಕ ಇದನ್ನು ಸರ್ಕಾರ ಇದುವರೆಗೆ ಅವರಿಗೆ ಅವರನ್ನು ಗುರುತಿಸಲಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾಡಳಿತ ಮುಖ್ಯವಾಗಿ ಜಿಲ್ಲಾಡಳಿತವು ಅದನ್ನು ಗುರುತಿಸಬೇಕು. ರಾಜ್ಯ ಸರ್ಕಾರ ಅವರನ್ನು ಗುರುತಿಸಿ ಈ ಒಂದು ಜೀವನ್ ರಕ್ಷಾ ಪದಕ್ ಪ್ರಶಸ್ತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಎನ್ನುವ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಮೊಯ್ದೀನ್ ಕಮರ್, ಶ್ರೀಕಾಂತ್ ಸಾಲ್ಯಾನ್, ದಿವಾಕರ ಬೋಳೂರು, ಎಸ್.ಎಂ. ಮುತಾಲಿಬ್, ತಫೀಲ್ ಯು, ಸಲೀಂ ಬೋಳಂಗಡಿ, ಸತ್ತಾರ್ ಗೂಡಿನ ಬಳಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಗೂಡಿನ ಬಳಿಯ ಯುವಕರಾದ ಮೊಹಮ್ಮದ್, ಜಾಹಿದ್, ತೌಸೀಫ್, ಸಮೀರ್, ಆರಿಫ್, ಪಿಜೆ, ಮುಖ್ತಾರ್ ಅವರಿಗೆ ಪಕ್ಷದ ವತಿಯಿಂದ ಸಂಜೀವಿನಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ತಮ್ಮ ಜೀವವನ್ನು ಪಣಕ್ಕಿಟ್ಟು ಪ್ರಾಣ ಉಳಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂಥ ವೀರರಿವರು. ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳು. ಪ್ರಶಸ್ತಿ ನೀಡಿದವರಿಗೂ ತುಂಬ ನಮ್ಮೂರಿಗೆ ಕೀರ್ತಿ ತಂದಂತಹ ವೀರರು ನಾವು ಸನ್ಮಾನಿಸುತ್ತೇವೆ. ಬಹಳ ಅಪೂರ್ವವಾದ ಕ್ಷಣವಿದು. ಈ ಸಂದರ್ಭದಲ್ಲಿ ಅವರ ಸಾಧನೆಯನ್ನು ಇಡೀ ದೇಶದಾದ್ಯಂತ ಕೊಂಡಲಾಗದ ಎಲ್ಲ ಮಾಧ್ಯಮಗಳಲ್ಲಿಯೂ ಅವರ ಸಾಧನೆಯು